ಕಾಪಿಕಾಡ್ ಮಿತ್ರ ಮಂಡಳದ ವತಿರ್ದು ಅಟನೆ ಮಲ್ತಿನ 75ನೇ ಸ್ವಾತಂತ್ರ್ಯೋತ್ಸವಡ್ ಬಿಜೆಪಿ ಕ್ಷೇತ್ರ ಉಪಾಧ್ಯಕ್ಷರು ಯಶವಂತ್ ಅಮೀನ್ ಧ್ವಜಾರೋಹಣ ನಡಪಾದು ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. ನಮಗೂ ಗೊತ್ತಿದೆ, ಸ್ವಾತಂತ್ರ್ಯಕ್ಕೆ 75 ವರ್ಷಗಳ ಹಿಂದೆ ಭಾರೀ ಹೋರಾಟಗಳು ನಡೆದಿವೆ. ಆ ಹೋರಾಟಗಳ ಪ್ರತಿಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅನ್ನುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥ ವಿಚಾರ. ಆದರೆ ಒಂದು ಮಾತ್ರ ನೆನಪಿಟ್ಟುಕೊಳ್ಬೇಕು, ಪ್ರಥಮ ಸ್ವಾತಂತ್ರ್ಯದ ಹೋರಾಟದ ಕಹಳೆಯನ್ನು ಊದಿದ್ದು ಈ ಉಲ್ಲಾರದಲ್ಲಿ ಅನ್ನುವಂಥದ್ದು. ಯಾರಪ್ಪ ಅಂತ ಹೇಳಿದರೆ, ಪೋರ್ಚುಗೀಸರು ಮೊದಲು ಬಂದವರು. ಪೋರ್ಚುಗೀಸರ ವಿರುದ್ಧ ಮೊದಲಿಗೆ ತನ್ನ ಖಡ್ಗವನ್ನು ಎತ್ತಿ ತನ್ನ ಪಂಜವನ್ನು ಹಿಡಿದು ಪೋರ್ಚುಗೀಸರನ್ನು ಓಡಿಸಿದ ಯಾರಂತ ಹೇಳಿದರೆ ನಮ್ಮ ಊರಿನ ಹೆಮ್ಮೆಯ ಮಗಳು ವೀರರಾಣಿ ಅಬ್ಬಕ್ಕ. ಹಾಗಾಗಿ ವೀರರಾಣಿ ಅಬ್ಬಕ್ಕನ ಕೆಚ್ಚೆದೆಯ ಈ ನಾಡಿನಲ್ಲಿ ನಮಗೂ ಕೂಡ ಆ ಕೆಚ್ಚೆದೆ ಇದೆ ಅನ್ನುವಂಥದ್ದು ನನ್ನ ವಿಶ್ವಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಳು ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಹೇಳಿದರೆ ಬಹುಶಃ ನನಗೆ ನನ್ನ ಮನಸ್ಸಿನಲ್ಲಿ ಅನಿಸುವಂಥದ್ದು ಸುಭಾಷ್ ಚಂದ್ರ ಬೋಸನ್ನು ನಾನು ಬಿಟ್ಟೇನೇನೋ. ಸುಭಾಷ್ ಚಂದ್ರ ಬೋಸನ್ನು ಹೇಳಿದರೆ ಲಾಲಾ ಲಜಪತ್ ರಾಯನ್ನು ನಾನು ಬಿಟ್ಟೇನೋ ಏನೋ, ಅವರ ಬಗ್ಗೆ ಹೇಳಿಲ್ಲ ಅನ್ನುವಂಥದ್ದು ಕೊರಗುಗಳು ನಮ್ಮಲ್ಲಿ ಬರ್ತದೆ. ಯಾಕಂತ ಹೇಳಿದರೆ ಸರಾಸರಿ ಲಕ್ಷೋಪಲಕ್ಷ ಜನರ ಬಲಿದಾನಗಳಾಗಿವೆ. ನಮಗೆ ಫೋಟೋಗಳಲ್ಲಿ ಸಿಗುವವರು ಮಾತ್ರ ಅಲ್ಲ, ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಸಾಹಿತ್ಯಗಳಲ್ಲಿ ಸಿಗುವವರು ಹೆಸರು ಮಾತ್ರ ಅಲ್ಲ, ಅದೆಷ್ಟು ಆ ವ್ಯಾಪ್ತಿಗೆ ಬರದೆ ಅಲ್ಲಿಂದಲ್ಲಿಗೆ ಹೋರಾಟಗಳನ್ನು ಮಾಡಿಕೊಂಡು ಪ್ರಾಣತ್ಯಾಗವನ್ನು ಮಾಡಿದಂಥ ಅದೆಷ್ಟೋ ನಾಗರಿಕರು, ಈ ದೇಶದ ಅದೆಷ್ಟೋ ನಾಗರಿಕರು ಬಲಿದಾನವನ್ನು ಮಾಡಿದ್ದಾರೆ. ಇದು ನಮಗೆ ಗೊತ್ತಿಲ್ಲ. ಅವರ ಬಗ್ಗೆ ಅಧ್ಯಯನಗಳಾಗಬೇಕು. ಆ ಅಧ್ಯಯನಗಳಾಗುವ ಮುಖಾಂತರ ಅವರ ಹೆಸರು ಕೂಡ ಮುನ್ನೆಲೆಗೆ ಬರಬೇಕು. ಕಾಪಿಕಾಡ್ ಮಿತ್ರ ಮಂಡಲದ ಅಧ್ಯಕ್ಷರು ಸಂತೋಷ್, ಕಾರ್ಯದರ್ಶಿ ಸುದೇಶ್ ಬಕ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಶ್ರೀ ಗಣೇಶ್ ಕಾಪಿಕಾಡ್ ಎತ್ಕೊಂದು ಸಭೆ ಸ್ಥಾರಿಕೆ ಮಲ್ತರು. ದೇಶದ 75ನೇ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಕೂಡಿದ್ದೇವೆ. ಪ್ರತಿ ವರ್ಷ ರಾಷ್ಟ್ರೀಯ ಈ ಒಂದು ಹಬ್ಬವಾದಂಥ ಸ್ವಾತಂತ್ರ್ಯೋತ್ಸವವನ್ನು ಕಾಪಿಕಾಡ್ ಮಿತ್ರಮಂಡಲವು ಆಚರಿಸ್ತಾ ಬಂದಿದೆ. ಸಾಮಾಜಿಕ ಧಾರ್ಮಿಕ ಚೌಕಟ್ಟಿನಲ್ಲಿ ಒಂದಷ್ಟು ರಾಷ್ಟ್ರೀಯದ ಚಿಂತನೆಯನ್ನು ಮಾಡುವಂಥ ಕೆಲಸ ಕಾಪಿಕಾಡ್ ಮಿತ್ರಮಂಡಲದಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದೇಶದ ಅಮೃತ ಮಹೋತ್ಸವದ ಈ ಒಂದು ಸ್ವಾತಂತ್ರ್ಯ ಆಚರಣೆ, ದೇಶಾದ್ಯಂತ ಕೋವಿಡ್ನ ಒಂದಷ್ಟು ಮಹಾಮಾರಿ ನಮ್ಮನ್ನೆಲ್ಲ ಒಂದಷ್ಟು ಈ ಒಂದು ಸಂತೋಷಕ್ಕೆ ಇಕ್ಕಟ್ಟಿಂದ ಸಿಲುಕಿಸಿದೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯೋತ್ಸವವನ್ನು ಒಂದಷ್ಟು ಸರಳ ರೀತಿಯಲ್ಲಿ ಆಚರಿಸುವಂಥ ಸನ್ನಿವೇಶಕ್ಕೆ ನಾವೆಲ್ಲ ಬಂದು ನಿಂತಿದ್ದೇವೆ.